ಚರ್ಮ ರೋಗ ನಿವಾರಣೆ, ಚರ್ಮ ಕಾಂತಿ ಮತ್ತು ಅದರಿಂದಾಗಿ ಸೌಂದರ್ಯ ಇವು ಒಂದಕ್ಕೊಂದು ಪೂರಕವಾಗಿದೆ. ಈ ಸಂಬಂಧಪಟ್ಟ ತುಳುನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಬಳಕೆಯಲ್ಲಿರುವ ಎಲೆ ಆಧಾರಿತ ಪಲ್ಯ ಮತ್ತು ತಿಂಡಿಗಳಲ್ಲಿ ತಗಚೆ ಕೂಡ ಒಂದು. ಈ ಚಿತ್ರದಲ್ಲಿ ಕಾಣುವ ಎಲೆಯನ್ನು ತಗಚೆ ಎಂದು ಕರೆಯುತ್ತಾರೆ. ಇದನ್ನು ಸಂಸ್ಕೃತದಲ್ಲಿ ಚಕ್ರಮಾರ್ದ, ಹಿಂದಿಯಲ್ಲಿ ಪನ್ವಾಡ ಮತ್ತು ಇಂಗ್ಲಿಷ್ನಲ್ಲಿ ಸಿಕಲ್ಸೆನ್ನ ಎಂದು ಕರೆಯುತ್ತಾರೆ. ಕಾಸಿಯಾ ತೋರಾ ಎಂಬುದು ಇದರ ವೈಜ್ಞಾನಿಕ ಹೆಸರು. ಸಾಮಾನ್ಯವಾಗಿ ಮಳೆಗಾಲ ಆರಂಭವಾಗಿ 1 ತಿಂಗಳ ಹೊತ್ತಿಗೆ ಎತ್ತರದ ಗಟ್ಟಿನೆಲದ ಪ್ರದೇಶದಲ್ಲಿ ಸ್ಥಳೀಯವಾಗಿ ತಗಚೆ ಎಂದು ಕರೆಯಲ್ಪಡುವ ಗಿಡ ಕಾಣಸಿಗುತ್ತದೆ. ದೇಹದ ಆರೋಗ್ಯಕ್ಕೆ ಮತ್ತು ಚರ್ಮರೋಗ ತಡೆಯಲು ಈ ಗಿಡದ ಚಿಗುರು ಎಲೆಯ ಪಲ್ಯ ಒಂದು ಉತ್ತಮ ಆಹಾರ. ಅದನ್ನು ತಯಾರಿಸಲು ಮೊದಲಿಗೆ ತಗಚೆ ಎಲೆಯನ್ನು ಸಂಗ್ರಹಿಸಿ ಅದನ್ನು ತೊಳೆದು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ನಂತರ ಒಗ್ಗರಣೆಯೊಂದಿಗೆ ಬೇಯಿಸಬೇಕು. ನಂತರ ಸ್ವಲ್ಪ ಕುಚ್ಚಲಕ್ಕಿಯನ್ನು ಹುರಿದು ಪುಡಿ ಮಾಡಿ ಬೇಯಿಸಿದ ಎಲೆಯೊಂದಿಗೆ ಮಿಶ್ರ ಮಾಡಿ ನಂತರ ಇನ್ನೂ ಸ್ವಲ್ಪ ಬೇಯಿಸಬೇಕು. ಆಗ ಬಹಳ ರುಚಿಕರವಾದ ತಗಚೆ ಎಲೆಯ ಪಲ್ಯ ಸಿದ್ಧವಾಗುತ್ತದೆ. ಇದಲ್ಲದೆ ತಗಚೆ ಎಲೆಯ ಪತ್ರೊಡೆ ತಯಾರಿಸಲು ಮೊದಲು ಸ್ವಲ್ಪ ಕುಚ್ಚಲ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಅರೆದು ಅಕ್ಕಿಯ ಹಿಟ್ಟಿನ ದೋಸೆ ಬಂದ ತಯಾರಿಸಬೇಕು. ನಂತರ ತಗಚೆ ಎಲೆಯನ್ನು ಕತ್ತರಿಸಿ ಅದನ್ನು ಅಕ್ಕಿ ಹಿಟ್ಟಿನ ಬಂದದೊಂದಿಗೆ ಮಿಶ್ರ ಮಾಡಿ ಬೇಯಿಸಿ ಪ್ರತ್ಯೇಕ ತೆಗೆದಿರಿಸಬೇಕು. ನಂತರ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಣಸು, ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯೊಂದಿಗೆ ಹುರಿದು ನಂತರ ಹುಳಿ ಮತ್ತು ಉಪ್ಪು ಸೇರಿಸಿ ಮಸಾಲೆ ತಯಾರಿಸಬೇಕು. ಅನಂತರ ಮಸಾಲೆಯೊಂದಿಗೆ ಮೊದಲು ಬೇಯಿಸಿಟ್ಟ ತಗಚೆ ಎಲೆಯ ಬಂದದಿಂದ ಮಾಡಿದ ದೋಸೆ ತುಂಡುಗಳನ್ನು ಸೇರಿಸಿ ಕುದಿಸಬೇಕು. ಆಗ ತಗಚೆ ಎಲೆ ಪತ್ರೊಡೆ ಸಿದ್ಧವಾಗುತ್ತದೆ. ಇದರ ಬೀಜ ಮತ್ತು ಬೇರು ಹಲವು ಚರ್ಮ ರೋಗಗಳಿಗೆ ಉತ್ತಮ ಔಷಧವಾಗಿದೆ. ಅದರ ಬೀಜವನ್ನು ಹುರಿದು ಪುಡಿ ಮಾಡಿದಾಗ ಅದು ಕಾಫಿ ಹುಡಿಯ ರೀತಿಯ ಪರಿಮಳವನ್ನು ಹೊರಸೂಸುತ್ತದೆ. ಸಾಂಪ್ರದಾಯಿಕವಾಗಿ ಗ್ರಾಮೀಣ ಭಾಗದಲ್ಲಿ ಇದರ ಹುಡಿಯಿಂದ ಕಾಫಿ ತಯಾರಿಸಿ ಕುಡಿಯುವ ಪದ್ಧತಿ ಬಳಕೆಯಲ್ಲಿತ್ತು, ಏಕೆಂದರೆ ಇದು ಕೆಮ್ಮು ನಿವಾರಕವಾಗಿದೆ. ಅದರ ಬೀಜ ಮತ್ತು ಬೇರನ್ನು ಅರೆದು ತುರಿಕೆ, ರಿಂಗ್ವರ್ಮ್, ಎಕ್ಸಿಮಾ, ಕುರುಬಾಧೆಗಳಿಗೆ ಹಚ್ಚಿದರೆ ಅದು ವಾಸಿಯಾಗುತ್ತದೆ. ಅದರ ಬೀಜವನ್ನು ಗಂಧದ ಪುಡಿಯೊಂದಿಗೆ ಅರೆದು ಹಣೆಗೆ ಹಚ್ಚಿದರೆ ತಲೆನೋವು ಶಮನವಾಗುತ್ತದೆ. ಅಲ್ಲದೆ ಮೊಡವೆಗಳಿಗೆ ಹಚ್ಚಿ ಅದನ್ನು ನಿವಾರಿಸಿಕೊಳ್ಳಬಹುದು. ಕಳೆಗಿಡವಾದರೂ ತನ್ನ ಔಷಧೀಯ ಗುಣಗಳಿಂದಾಗಿ ಪ್ರಾಮುಖ್ಯತೆ ಪಡೆದಿರುವ ತಗಚೆ ಗಿಡವು ಮುಖ್ಯವಾಗಿ ಚರ್ಮರೋಗ, ಕೆಮ್ಮು ಮತ್ತು ತಲೆನೋವು ನಿವಾರಕವಾಗಿ ಮತ್ತು ಚರ್ಮಕಾಂತಿಯನ್ನು ಹೆಚ್ಚಿಸುವ ಸೌಂದರ್ಯವರ್ಧಕವಾಗಿ ಗ್ರಾಮೀಣ ಭಾಗದಲ್ಲಿ ಬಳಕೆಯಲ್ಲಿದೆ.